ಅಕ್ಷತಾ ಪೂಜಾರಿ ಬೋಳ ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಚಿನ್ನದ ಪದಕ ಪಡೆದ ಏಕಲವ್ಯ ಪುರಸ್ಕೃತ ಕರಾವಳಿಯ ಕುವರೆ. ಕಳೆದ ಬಾರಿ ಏಷ್ಯನ್ ಬೆಂಚ್ ಪ್ರೆಸ್ ಪವರ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದು ದೇಶಕ್ಕೆ ಕೀರ್ತಿ ತಂದ ಈ ಹುಡುಗಿ ಈ ಬಾರಿ ಮನೆಯಲ್ಲಿ ಬಾವಿ ನಿರ್ಮಾಣ ಮಾಡುವ ಮೂಲಕ ಸುದ್ದಿಯಾಗಿದ್ದಾರೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೋಳ ನಿವಾಸಿ ಅಕ್ಷತಾ ಪೂಜಾರಿ ಅವರು ಮಹಿಳಾ ಪವರ್ ಲಿಫ್ಟಿಂಗ್ನ ಕ್ಷೇತ್ರದಲ್ಲಿ ಚಿನ್ನದ ಸಾಧನೆ. 2012ರಿಂದಲೂ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ನಲ್ಲಿ ಭಾಗವಹಿಸಿ ಹಲವು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಆದರೆ ಈ ಬಾರಿ ಲಾಕ್ಡೌನ್ನಿಂದ ಯಾವುದೇ ಕ್ರೀಡಾಕೂಟ ಇಲ್ಲ. ಹಾಗಾಗಿ ಅಕ್ಷತಾ ಪೂಜಾರಿ ಮನೆಯಲ್ಲಿಯೇ ಇದ್ದಾರೆ. ಕರಾವಳಿಯಲ್ಲಿ ಈಗ ಬಿರು ಬೇಸಿಗೆಯ ಸಮಯವಾದ ಕಾರಣ ಮನೆಯ ಹಳೆಯ ಬಾವಿಯಲ್ಲಿ ಇದ್ದ ಅಲ್ಪ ಸ್ವಲ್ಪ ನೀರು ಇಂಗಿತ್ತು. ಹೀಗಾಗಿ ಹೊಸ ಬಾವಿ ತೋಡುವ ಆಲೋಚನೆ ಅಕ್ಷತಾ ಪೂಜಾರಿ ಅವರಿಗೆ ಬಂದು ತಮ್ಮ ಸಹೋದರರ ಜೊತೆಗೂಡಿ ಮನೆಯ ಹತ್ತಿರವೇ ಹೊಸ ಬಾವಿ ನಿರ್ಮಾಣಕ್ಕೆ ಇಳಿದಿದ್ದು ಯಶಸ್ಸು ಕಂಡಿದ್ದಾರೆ. ಲಾಕ್ಡೌನ್ ಸಂದರ್ಭ ಆದ ಕಾರಣ ಕೆಲಸಕ್ಕೆ ಬಾವಿ ನಿರ್ಮಾಣ ಕಾರ್ಯಕ್ಕೆ ಆಳುಗಳು ಸಿಗದೆ ಮನೆಯವರೇ ಜೊತೆ ಸೇರಿ ಸತ್ತ 6 ದಿನಗಳ ಕಾಲ ಪರಿಶ್ರಮ ಪಟ್ಟು 25 ಅಡಿ ಬಾವಿಯನ್ನ ತೋಡಿದ್ದಾರೆ. ನಂತರ ಪರಿಶ್ರಮಕ್ಕೆ ತಕ್ಕ ಫಲ ಅಂತ 25 ಅಡಿ ಆಳದಲ್ಲಿ ಉತ್ತಮ ನೀರು ಸಿಕ್ಕಿದೆ. ಬಾವಿ ನಿರ್ಮಾಣ ಕಾರ್ಯದಲ್ಲಿ ಅಕ್ಷತಾ ತಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಕ್ರೀಡಾಪಟು ಅಂದುಕೊಳ್ಳದೆ ಸಾಮಾನ್ಯ ಯುವತಿಯಂತೆ ಹಾರೆಯ ಮೂಲಕ ಮಣ್ಣು ಅಗೆಯುವುದು, ಬುಟ್ಟಿಗೆ ಮಣ್ಣು ತುಂಬಿಸುವುದು ಮುಂತಾದ ಎಲ್ಲ ಕೆಲಸಗಳನ್ನು 7 ದಿನಗಳ ಕಾಲ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾರೆ. बोले